ಈಗ ಜಲಸಿರಿದು ಈಗ ಸಿಟಿಲಿ ನಾರ್ಮಲಿ ಈಗ ಎಲ್ಲ ಸಿಟಿದು ಸೇರಿಸ್ಕೊಂಡು ಹೇಳ್ತೀನಿ, ಎರಡು ಮುಖ್ಯವಾಗಿ ನಡೀತಿರುವಂಥ ಇದು ಜಲಸಿರಿ ಅಡಿಲಿ ಕುಡಿಯೋ ನೀರಿಗೆ ಇರುವಂಥದ್ದು, ಕೆಲವೊಂದು KWSDB ವತಿಯಿಂದ UGD ಮಾಡುವಂಥ ಇದು ಎರಡು ವರ್ಕ್ಸನ್ನು ಕೂಡ ಈ ಮಳೆಗಾಲದ ಸಮಯದಲ್ಲಿ ಹೊಸದಾಗಿ ಯಾವುದು ಗುಂಡಿ ತೋಡೋದಾಗಲಿ ಇರೋ ರಸ್ತೆನ ಮಾಡೋದಂತ ಆಗಲಿ ಮಾಡಬಾರ್ದು ಅಂತ ನಾವು ಈಗಾಗಲೇ ನಿರ್ದೇಶನ ನೀಡಿದ್ದೀವಿ. ಇವಾಗ ನಮ್ಮ ಕಾರ್ಪೊರೇಷನಲ್ಲಿ ನೀವೇನು ಇದು ನೋಡ್ತಾ ಇದ್ದೀರಿ ಅದೆಲ್ಲ ಇಮಿಡಿಯೇಟಾಗಿ ಮಾಡಿ ಮುಗಿಸೋವಂಥದ್ದನ್ನು ಮಾತ್ರ ಅವ್ರು ತೊಗೊಂಡಿದ್ದಾರೆ. ಈಗ ನಮ್ಮ ಬಂಡ್ ಸರ್ಕಲ್ ಹತ್ರ ಕೆಲವೊಂದು ಮಾಡಿದ್ದಾರೆ, ಆ ಕಡೆ ಮುಂದೆ ಇರೋದ್ರೆ ಯಾವುದು ನಮ್ಮ ಅಂಬೇಡ್ಕರ್ ಸರ್ಕಲ್ ಹತ್ರನೂ ಇವಾಗ ತೊಗೋಬೇಕು ಇದು ಅಂಥೇಳಿ. ಸೊ ಅಂಥವ್ರದ್ದು ಇದನ್ನೆಲ್ಲದನ್ನು ಕೂಡ ನಾವಿವಾಗ ಬಂದ್ ಮಾಡಿಸಿದ್ದೀವಿ. ಎಲ್ಲೆಲ್ಲಿ ಮಾಡಿ ಚೆಕ್ಕಿಂಗ್ ಅಂದರೆ ಏನು ನೀರು ಹೋಗ್ತಾ ಇದೆಯೋ ಇಲ್ಲೋ ಅಂತ ನೋಡುವಂಥದ್ದು ಬಾಕಿ ಇದೆ, ಅವಕ್ಕೆ ಮಾತ್ರ ನಾವೀಗ ಅವಕಾಶ ಕೊಟ್ಟಿದ್ದೀವಿ. ಮುಂದಿನ 2.5 ತಿಂಗಳು ಯಾವುದೇ ಹೊಸದಾಗಿ ಇದು ಮಾಡುವಂಥದ್ದನ್ನು ನಾವು ಅವಕಾಶ ಕೊಟ್ಟಿಲ್ಲ. ಯಾಕಂದರೆ ಭಾಳ ರಾಡಿ ಆಗುತ್ತೆ, ಮಣ್ಣು ಜಾಸ್ತಿ ಬರುತ್ತೆ, ಹೋಗೋರಿಗೆ ತೊಂದರೆ ಇದಾಗುತ್ತೆ. ದೆನ್ ಮಳೆ ಬಂದು ಮಣ್ಣು ಈ ಕಡೆ ರಸ್ತೆಗೆಲ್ಲ ಬಂದಾಗ 2 ವೀಲರ್ಸ್ಗೆ ಭಾಳಷ್ಟು ತೊಂದರೆ ಆಗುತ್ತೆ, ಸ್ಕಿಡ್ ಆಗಿ ಬೀಳುವಂಥದ್ದು, ಮಣ್ಣು ಇದಾಗುವಂಥದ್ದು ಈ ಥರದ್ದೆಲ್ಲ. ಸೊ ಅದಕ್ಕೇ ಅದನ್ನು ನಾವು ಕಂಪ್ಲೀಟಾಗಿ ನಿಲ್ಲಿಸಿ ಅಂತ ನಾವು ಆಗಲೇ ನಿರ್ದೇಶನ ನೀಡಿದ್ದೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.